ಮಂಗಳೂರು ನಗರ ಹೊರವಲಯದ ಕುಡುಪು ಎಂಬಲ್ಲಿ ರವಿವಾರ ಏಪ್ರಿಲ್ 27ರಂದು ನಡೆದ ಗುಂಪು ದಾಳಿಯಿಂದ ಕೇರಳ ಮೂಲದ ಅಶ್ರಫ್ ಎಂಬಾತನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವಕುಮಾರ್ ಕೆಆರ್ ಸಹಿತ ಮೂವರನ್ನ ಅಮಾನತುಗೊಳಿಸಲಾಗಿದೆ ಅಂತ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕ್ರಿಕೆಟ್ ಪಂದ್ಯಾಟ ನಡೀತಾ ಇದ್ದ ಸ್ಥಳಕ್ಕೆ ಬಂದಿದ್ದ ಕೇರಳ ಮೂಲದ ಅಶ್ರಫ್ ಎಂಬುವರನ್ನ ದುಷ್ಕರ್ಮಿಗಳು ಥಳಿಸಿ ಹತ್ಯೆಗೈದಿದ್ರು. ಪ್ರಕರಣ ಬೆಳಕಿಗೆ ಬಂದರೂ ಪೊಲೀಸ್ ಇಲಾಖೆಯು ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬ ಆಕ್ಷೇಪ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗಿತ್ತು. ಆ ಬಳಿಕ ಎಚ್ಚೆತ್ತುಕೊಂಡ ಪೊಲೀಸರು 20 ಮಂದಿ ಆರೋಪಿಗಳನ್ನು ಬಂಧಿಸಿದ್ರು. ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿದ ಆರೋಪದಲ್ಲಿ ಮಂಗಳೂರು ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಕೆಆರ್, ಹೆಡ್ ಕಾನ್ಸ್ಟೇಬಲ್ ಚಂದ್ರ ಪಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಯಲಾಲಿಂಗ ಅವರನ್ನ ಅಮಾನತುಗೊಳಿಸಲಾಗಿದೆ. ಏಪ್ರಿಲ್ 27ರಂದು ಕುಡುಪುವಿನ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದ್ದ ಸಮಯ ಓರ್ವ ಅಪರಿಚಿತ ವ್ಯಕ್ತಿಗೆ ಆಟಗಾರರು ಮತ್ತು ಅಲ್ಲಿ ನೆರೆದಿದ್ದ ಪ್ರೇಕ್ಷಕರು ಗುಂಪು ಹಲ್ಲೆ ನಡೆಸಿದ್ದ ಕುರಿತು ದೀಪಕ್ ಎಂಬುವರು ಪೊಲೀಸರಿಗೆ ಫೋನ್ ಕರೆ ಮಾಡಿ ತಿಳಿಸಿದ್ರು. ಈ ಬಗ್ಗೆ ಮಂಗಳೂರು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಸಿಬ್ಬಂದಿಗಳಿಗೆ ಮಾಹಿತಿ ಬಂದಿತ್ತು. ಘಟನೆಯ ಬಗ್ಗೆ ಎಲ್ಲ ಮಾಹಿತಿ ಇದ್ರೂ ಗುಂಪು ಹತ್ಯೆಯ ಬಗ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸಿಲ್ಲ. ಈ ಮೊದಲು ಇದನ್ನ ಅಸಹಜ ಸಾವು ಅಂತ ಪ್ರಕರಣ ದಾಖಲು ಮಾಡಲಾಗಿತ್ತು. ತನಿಖೆ ನಡೆಸಿದ ನಂತರ ಇದು ಕೊಲೆ ಅಂತ ದೃಢಪಟ್ಟಿದೆ. ಪ್ರಕರಣಕ್ಕೆ ಸಂಬಂಧಿಸಿ 20 ಮಂದಿಯನ್ನ ಬಂಧಿಸಲಾಗಿದೆ. ಇನ್ನೊಬ್ಬನನ್ನ ಗೋಕಾಕ್ ಬಳಿಯಿಂದ ಗುರುವಾರ ಮುಂಜಾನೆ ಅರೆಸ್ಟ್ ಮಾಡಲಾಗಿದೆ. ತಲೆಮರೆಸಿಕೊಂಡಿರುವವರಿಗೆ ಹುಡುಕಾಟ ಮಾಡ್ತಾ ಇದ್ದೇವೆ. ಘಟನಾ ಸ್ಥಳದಲ್ಲಿ ಇದ್ದ 15 ಜನರಿಗೆ ನೋಟಿಸ್ ಜಾರಿ ಮಾಡಿದ್ದೇವೆ. ಆ ಪರಿಸರದಲ್ಲಿರುವ ಐ ವಿಟ್ನೆಸ್ ಹಾಗೂ ಸ್ಥಳದ ಸಿಸಿ ಕ್ಯಾಮೆರಾವನ್ನ ಪರಿಶೀಲಿಸುತ್ತೇ ಇದ್ದೇವೆ. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. ಹಲ್ಲೆ ಮಾಡೋಕೆ ಪ್ರಮುಖ ಕಾರಣ ತನಿಖೆಯಲ್ಲಿ ತಿಳಿಯಲಿದೆ ಅಂತ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ. ಘಟನೆಗೆ ನಿಖರ ಕಾರಣ ಇನ್ನೂ ನಮಗೆ ತಿಳಿದು ಬಂದಿಲ್ಲ. ಅಲ್ಲಿ ಅಶ್ರಫ್ಗೆ ಹೊಡಿತಾ ಇರೋದನ್ನ ನೋಡಿ ಉಳಿದವರು ಕೂಡ ಸೇರಿಸಿಕೊಂಡಿದ್ದಾರೆ. ಆದರೆ ನಿರ್ದಿಷ್ಟವಾದ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಈ ಕೇಸಲ್ಲಿ ಗ್ರಾಮಾಂತರ ಸ್ಟೇಷನ್ ಇನ್ಚಾರ್ಜ್ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಆ ಏರಿಯಾದು ಬೀಟ್ ಕಾನ್ಸ್ಟೇಬಲ್ ಯಲಲಿಂಗ ಮತ್ತು ಆ ಏರಿಯಾದು ಸ್ಪೆಷಲ್ ಬ್ರಾಂಚ್ ಹೆಡ್ ಕಾನ್ಸ್ಟೇಬಲ್ ಚಂದ್ರ, ಈ 3 ಜನರಿಗೆ ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ತೋರಿಸಲಿಕ್ಕೆ ಅವ್ರಿಗೆ ಈಗ ಅಮಾನತು ಮಾಡಿದ್ದೀವಿ. ತನಿಖೆ ನಾವು ಅದೇ ಸ್ಪೀಡಿಂದ ಮುಂದೆ ತಗೊಂಡಿದ್ದೀವಿ. ಈಗಾಗಲೇ 20 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನೊಬ್ಬನಿಗೆ ಕೂಡ ಇವತ್ತು ಬೆಳಿಗ್ಗೆ ನಾವು ಗೋಕಾಕಿಂದ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ನಮ್ಮ ತಂಡ ಬೇರೆ ಬೇರೆ ಕಡೆ ಯಾರು ತಲೆಮರೆಸ್ಕೊಂಡಿದ್ದಾರೆ ಆರೋಪಿಗಳು ಅವ್ರಿಗೆ ಸರ್ಚ್ ಮಾಡ್ತಾ ಇದ್ದಾರೆ. ಜೊತೆಗೆ ಆ ದಿವಸ ಆ ಸ್ಥಳದಲ್ಲಿ ಇನ್ನೂ ಸ್ವಲ್ಪ 15 ಜನರಿಗೆ ನಾವು ನೋಟಿಸ್ ಕೊಟ್ಟು ಬರಕ್ಕೆ ಹೇಳಿದ್ದೀವಿ. ಯಾರ್ಯಾರ ಮೇಲೆ ನಮಗೆ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅದ್ರ ಬಗ್ಗೆ ಸ್ವಲ್ಪ ಈಗ ಡೌಟ್ ಇದೆ. ಅಂಥವ್ರಿಗೆ ನಾವು ನೋಟಿಸ್ ಕರೆದು ವಿಚಾರಣೆಗೆ ಹಾಜರಾಗಲಿಕ್ಕೆ ಹೇಳಿದ್ದೀವಿ. ಅವ್ರದ್ದು ವಿಚಾರಣೆ ಕೂಡ ನಡೀತಾ ಇದೆ. ಆ ಏರಿಯಾದಲ್ಲಿ CCTV ಫುಟೇಜ್ ಮತ್ತು ಐ ವಿಟ್ನೆಸ್ದು ಹೆಲ್ಪ್ ತಗೊಂಡು ಮತ್ತೆ ಈ ಕೇಸಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರದ್ದು ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ಇನ್ನೂ ನಮಗೆ ಸರಿಯಾಗಿ ಐ ವಿಟ್ನೆಸ್ಗಳು ಸಿಕ್ಕಿಲ್ಲ ದಟ್ ಹೂ ಕ್ಯಾನ್ ಸಬ್ಸ್ಟೆನ್ಷಿಯೇಟ್ ಯಾವ ಕಾರಣದಿಂದ ಈ ಘಟನೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಅಕ್ಯೂಸ್ಗಳು ಮತ್ತು ವಿಟ್ನೆಸಸ್ಗಳು ಹೇಳ್ತಾರೆ ದಟ್ ಅವರು ಒಬ್ಬನಿಗೆ ನೋಡಿದರು ದಟ್ ಅವರು ಹೊಡಿತಾ ಇದ್ರು ಈ ಅಶ್ರಫ್ಗೆ. ಬೇರೆಯವರು ಹರ್ಡ್ ಮೆಂಟಲಿಟಿ ಪ್ರಕಾರ ಅವ್ರಿಗೆ ಜಾಯಿನ್ ಮಾಡಿದ್ದಾರೆ. ಬಟ್ ಯಾಕೆ ಹೊಡಿತಾ ಇದ್ರು ಸಚಿನ್ ಅವ್ರು ಯಾರಿಗೆ ಸರಿಯಾಗಿ ಗೊತ್ತಿರಲಿಲ್ಲ. ಬಟ್ ಅವರು ತಮ್ಮ ಫ್ರೆಂಡ್ಗೆ ಸಪೋರ್ಟ್ ಮಾಡಲಿಕ್ಕೆ ಅವ್ರಿಗೆ ಹೊಡಿದು ಸ್ಟಾರ್ಟ್ ಮಾಡಿದರು. ಬಟ್ ಆದರೆ ಕೆಲವು ರೀಸನ್ಸ್ ಮೀಡಿಯಾದಲ್ಲಿ ಹೋರಾಡ್ತಾ ಇದೆ. ಇನ್ನೂ ಅದರ ಬಗ್ಗೆ ನಮಗೆ ನಿರ್ದಿಷ್ಟವಾಗಿ ಸಾಕ್ಷ್ಯಗಳು ಇನ್ನೂ ಸಿಕ್ಕಿಲ್ಲ.